ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಇಂತಹ ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿದೆ. जय हनुमान ध्यान गुण सागर जय कपीश तिह लोक रामदूत अतुलित बलधाम अंजन पुत्र पवन सुत नाम महावीर विक्रम बजरंगी कुमति निवार सुमति करण विराज सुवेश कानन कुंडल कुंचित केश हाथ वज्र और ध्वजा विराजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को भीम रूप धरि असुर संहारे रामचंद्र के काज सवारे काय संजीवन ग्रह तुम्हारे चेते राम दुआरे तुम रखवारे ओटना ज्ञान पैसारे सब सुख रहे तुम्हारी शरण तुम रक्षक काहू आपन तेज समारो आपन तीनों लोग आसई रोग हरि सब कीरा जपत निरंतर हनुमत वीरा संकट से हनुमान सब पर राम तपस्वी राजा जिनके काज सकल तुम साजा और बल दीन जानकी माता राम रसायन तुम्हारे पास सदा रहो रघुपति के दास तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई जहाँ जन्म हरि भक्त कहाई और तेरी सर्व सुख करे संकट हटे मिटे सब पीरा जो सुमिरै हनुमत बल बीरा एक बिहार जो सतबार पाठ कर कोई जो जय बंदे महासुख जो यह पढ़े हनुमान चालीसा वो ये सिर्फ सारे जय जय नाथ जय हमारे पवन तनय ಹತ್ಯೆ ಪ್ರಕರಣವನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ತನಿಖೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಡಿಪಿಐ ಭಯೋತ್ಪಾದಕರನ್ನು ಬೆಂಬಲಿಸುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸುಭಾಷ್ ಶೆಟ್ಟಿ ಹಂತಕರನ್ನು ಸುಭಾಷ್ ಶೆಟ್ಟಿ ಹಿಂದೆ ಇರುವ ಎಲ್ಲ ಪಾತಕಿಗಳನ್ನು ಸುಭಾಷ್ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾಧಾರಿ ಭಯೋತ್ಪಾದಕರನ್ನು ಬಂಧಿಸಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾಧಾರಿ ಭಯೋತ್ಪಾದಕರನ್ನು ಸುಭಾಷ್ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾಧಾರಿ ಭಯೋತ್ಪಾದಕರನ್ನು ಲೆಕ್ಕಿಸುತ್ತಾರೆ. ಆದರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ತನ್ನ ಸೊಂಡಿಲಿನಿಂದ ಎತ್ತು ಅರ್ಪಿಸಿದಂತಹ ತಾವರೆಯೇ ಧನ್ಯ. ಅಂತೆಯೇ ಈ ರಾಷ್ಟ್ರದ ಕಾರ್ಯಕ್ಕೆ, ಈ ಧರ್ಮದ ಕಾರ್ಯಕ್ಕೆ ಅರ್ಪಿತನಾದಂಥ ಸುಭಾಷ್ ಶೆಟ್ಟಿಯವರಿಗೆ ಶ್ರದ್ಧಾಂಜಲಿ ಸಭೆ ಅಲ್ಲದೆ ಈ ಹತ್ಯೆಯ ಬಹಳ ದೊಡ್ಡ ವ್ಯವಸ್ಥಿತವಾದ ಸಲು ಹಾಗೂ ಭಯೋತ್ಪಾದಕ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳದ ಸುಪರ್ದಿಗೆ ಪ್ರಕರಣವನ್ನು ವಹಿಸಬೇಕು ಅಂತ ಆಗ್ರಹಿಸಿ ಸಮಸ್ತ ಹಿಂದೂ ಸಮಾಜದ ಬಂಧುಗಳೆಲ್ಲರೂ ಸೇರಿ ನಡೆಸುತ್ತಿರುವಂತಹ ಈ ಸುಭಾಷ್ ಶೆಟ್ಟಿಯ ಶ್ರದ್ಧಾಂಜಲಿ ಸಭೆ ಗೌರವಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಚ್.ಕೆ. ಪುರುಷೋತ್ತಮ್, ಅದೇ ರೀತಿ ಸಾಗರದರ್ಶಿಗಳಾದ ಶಿವನಗರದವರು बोलो भारत माता के, सनातन हिंदू धर्म के, हमारा है सुभाष शेट्टी हमारे है। बोलो भारत माता के,
ಶ್ರದ್ಧಾಂಜಲಿ ಹಾಗೂ ಜನಾರ್ದನ ಸಭೆಯ ವೇದಿಕೆಯಲ್ಲಿರುವಂಥ ತಂದೆ ತಾಯಿ ಇಬ್ಬರಿಗೂ ಶಾಸ್ತ್ರಭಾಗದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಅನ್ಯ ಹಿಂದೂ ಸಂಘಟನೆ, ಎಲ್ಲ ಹಿಂದೂ ಸಮಾಜದ ಬಂಧುಗಳ ವಿಶೇಷವಾಗಿ ನಿಮಗೆ ಇವತ್ತು ಧನ್ಯವಾದ. ಆ ನೋವು ನಮಗೂ ಇದೆ ಎನ್ನುವುದನ್ನು ಇವತ್ತೆಲ್ಲರೂ ಈ ಜಡಿಮಲೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಇವತ್ತು ಇಡೀ ಸಮಾಜಕ್ಕೆ ಇವತ್ತು ಪ್ರೇರಣೆ, ಯಾರಿಯೇ ಬರಲಿ ಯಾವುದೇ ಆಗಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎನ್ನುವಂತ ಸಂಕಲ್ಪದೊಂದಿಗೆ ಬಂದಿದ್ದೀರಾ. ಹಾಗಾಗಿ ಇವತ್ತು ಹಿಂದುತ್ವದ ಕೆಲಸ ಮಾಡುವಂತ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಸುಭಾಷ್ ಶೆಟ್ಟಿ ಒಬ್ಬ ವ್ಯಕ್ತಿಯಲ್ಲ, ಒಂದು ವಿಚಾರ. ಇವತ್ತು ಇಡೀ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಮಗು ಈ ಸತ್ಯವನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ. ಸುಭಾಷ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಇಲ್ಲಿ. ಅವರು ಮೊನ್ನೆ ಮಾತಾಡುವಾಗ ಕಣ್ಣೀರಿಟ್ಟು ಮಾತಾಡಿದ್ದಾರೆ. ಅವರ ತ್ಯಾಗ ಬಲಿದಾನ ವ್ಯರ್ಥ 100ಕ್ಕೆ 100 ಆಗುವುದಿಲ್ಲ, 100ಕ್ಕೆ 100 ವ್ಯರ್ಥ ಆಗುವುದಿಲ್ಲ. ಹಿಂದೂ ಸಮಾಜ ಇದರ ಬಗ್ಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತದೆ, ಅದು ಬೇರೆ ವಿಚಾರ. ಅವರ ತಂದೆ ತಾಯಿಯೊಂದಿಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. 2nd PUC ವರೆಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಎಲ್ರಿಗೂ ಗೊತ್ತಿದೆ, ಆವಾಗ ಕೂಡ ಅವರಿಗೆ ಸಾಹಸದ ಬಗ್ಗೆ ಹೆಚ್ಚು ಉತ್ಸಾಹ ಇತ್ತು. ಹಾಗಾಗಿ ಈ ಬೈಕಿನಲ್ಲಿ ಸ್ಟಂಟ್ ಎಲ್ಲ ಮಾಡುವಂಥದ್ದು ಅದನ್ನೆಲ್ಲ ಆಗ ಅವರಿಗೆ ಸಂಘಟನೆ ಯಾವುದು ಪರಿಚಯ ಇರಲಿಲ್ಲ, ಆದರೆ ಮನಸ್ಸಿನಲ್ಲಿ ಅದು ತುಡಿತಾ ಇತ್ತು. ನಾನು ನನ್ನ ಹಿಂದೂ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ನನ್ನ ಗೋಮಾತೆಗಾಗಿ ಏನಾದರೂ ಮಾಡಬೇಕು ಎಂಬಂತ ತುಡಿತಾ ಇತ್ತು. ಆದ್ರಿಂದ ಸಂಪರ್ಕಕ್ಕೆ ಬಂದ ನಂತರ ನೇರವಾಗಿ ಹೋರಾಟಕ್ಕೆ ಇಳಿತಾರೆ ಸಮಾಜದಲ್ಲಿ. ಯಾವ ಹೋರಾಟ? ಇವತ್ತು ಬಜರಂಗ ದಳದ ಸಂಸ್ಕಾರ ಅದನ್ನ ಮೈಗೂಡಿಸಿಕೊಂಡು ಈ ಗೋವಿನ ರಕ್ಷಣೆ ಕಣ್ಣ ಮುಂದೆ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ. ಬಜ್ವೆ ಪ್ರದೇಶ, ಮೂಡಬಿದ್ರೆ ಪ್ರದೇಶ ನಿರಂತರವಾಗಿ ಅಕ್ರಮವಾಗಿ ಗೋಸಾಕಟ. ಪ್ರಶಾಂತ್ ಪೂಜಾರಿ ಇದ್ದಾರೆ ನಮ್ಮ ಕಣ್ಣ ಮುಂದೆ, ಗೋವಿನ ರಕ್ಷಣೆ ಮಾಡಿದ್ದಕ್ಕೆ ಬಲಿದಾನವನ್ನು ಮಾಡಿದವರು. ಹಾಗೆ ಆ ಎಲ್ಲ ಪ್ರೇರಣೆಯಿಂದ ಸುಭಾಷ್ ಶೆಟ್ಟಿ ಗೋವಿನ ರಕ್ಷಣೆಗೆ ಹೋರಾಟವನ್ನು ಮಾಡ್ತಾರೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ಲಹು ಜಿಹಾದ್. ಸುಭಾಷ್ ಶೆಟ್ಟಿಯ ಕುಟುಂಬದ ಹೆಣ್ಣು ಮಕ್ಕಳಲ್ಲ, ಹಿಂದೂ ಸಮಾಜದ ಹೆಣ್ಣು ಮಕ್ಕಳು. ಆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಾಯಿಯ ಮಗಳು ಎನ್ನುವ ಭಾವನೆಯಿಂದ ಆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ವಿದೇಶದಲ್ಲಿ ಕೂತು ಬೆದರಿಕೆ. ಹಿಂದೆ ಸುಖಾನಂದ್ ಶೆಟ್ಟಿ ಹತ್ಯೆಯ ಆರೋಪಿ ಕೂಡ ಆಗಿದ್ದ. ಅದರ ನಂತರ PFI ಯಲ್ಲಿ ಸಕ್ರಿಯನಾಗಿದ್ದ. ಅಂದ್ರೆ ಉಗ್ರಗಾಮಿ ಸಂಘಟನೆಯ ಸದಸ್ಯ. ಪೊಲೀಸ್ ಇಲಾಖೆ ಹೇಳ್ತದೆ 2-3 ಲಕ್ಷ ಫಂಡಿಂಗ್ ಆಗಿದೆ. ನಮಗೆ ಸಂಶಯ ಇದೆ, ಮೊದಲು ಕಲಸದಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಸ್ಕೆಚ್ ಆಗ್ತಾ ಮಾಡಬೇಕು ಅಂತ. ಆ ಹತ್ಯೆಯಲ್ಲಿ ಭಾಗವಹಿಸಿದವರು ಯಾರು? ಆ ಹತ್ಯೆಯನ್ನು ಮಾಡಲಿಕ್ಕೆ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎಲ್ಲೆಲ್ಲಿಂದಲೋ ಬಂದಂಥ ಸಾವಿರಾರು ಜನ, ಯಾವುದೋ ತಾಯಂದಿರು ಹೆತ್ತಂಥ ಮಕ್ಕಳು ಏಕಕಂಠದಿಂದ ನಾವೆಲ್ಲರೂ ಸೇರಿ ವೇದಿಕೆಯ ಮೇಲೆ ಇರುವಂಥ ಸುಹಾಸ್ ಶೆಟ್ಟಿಯವರ ಹೆತ್ತವರ ನೋವಿಗೆ ಧ್ವನಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೇಳ್ತಾರೆ ಈ ಮಳೆ ಚಂಡಮಾರುತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂಥ ಮಳೆಗೆ ಬಜ್ಪೆಯ ಮಣ್ಣಿನಿಂದ ಸುಹಾಸ್ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ರೆ ನಮ್ಮ ಎದೆಯಲ್ಲಿ ಉರಿದಿರುವಂತ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಸುಹಾಸ್ ಶೆಟ್ಟಿಯವರ ಬಲಿದಾನವನ್ನ ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ. ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ. ಆ ಉತ್ತರ ಕೊಡುವಂತ ಜಾಗ
ಮತ್ತು ಉತ್ತರ ಕೊಡುವಂತ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆದರೆ ಈ ದೇಶ ಸಂವಿಧಾನಬದ್ಧವಾಗಿ ನಡೆಯುವಂತ ದೇಶ, ಸಂವಿಧಾನಬದ್ಧವಾಗಿ ಈ ದೇಶ ನಡೆಯುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಏನು ಅಂತ ಕೇಳಿದ್ರೆ, ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು. ಎನ್ಐಎಗೆ ವಹಿಸಬೇಕು. ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಿದ್ರೆ ಈ ಪ್ರಕರಣದ ಹಿಂದಿರುವಂತಹ ಅನೇಕ ಕಾಣದ ಕೈಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನ ಆಗಬಹುದು. ಅದು ಬಿಟ್ಟರೆ ಕರ್ನಾಟಕದ ಈ ಪೊಲೀಸರಿಂದ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ರಾಜ್ಯದ ಒಬ್ಬ ಗೃಹ ಸಚಿವನ ಟೇಬಲ್ ಅನ್ನು ಬಡಿದು ನಾಳೆಯ ದಿನ ಯಾರಾದರೂ ಕಾಂಗ್ರೆಸ್ಸಿನ ನಾಯಕರು ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಸಣ್ಣ ಬೆದರಿಕೆಯನ್ನು ಹಾಕಿದ ತಕ್ಷಣಕ್ಕೆ ಇಡೀ ಕಾಂಗ್ರೆಸ್ ಅನ್ನೋದು ಬೆನ್ನು ಮೂಳೆ ಇಲ್ಲದೆ ಆ ಮತಾಂಧರ ಮುಂದೆ ತೆವಳುವಂತ ಕೆಲಸವನ್ನು ಮಾಡುತ್ತೆ. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಇವತ್ತು ಆ ತಾಯಿ ತಂದೆ ಆ ಹೆತ್ತವರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಲಿಲ್ಲ. ಈ ದೇಶದಲ್ಲಿ ಬಾಟ್ಲಾ ಹೌಸಿನ ಎನ್ಕೌಂಟರ್ ಆದಾಗ ಇವರ ಸರ್ವೋಚ್ಚ ನ್ಯಾಯಾಧೀಶಿ ಸೋನಿಯಾ ಗಾಂಧಿ ಹೇಳ್ತಾಳೆ, ಭಯೋತ್ಪಾದಕರ ಮೇಲೆ ದಾಳಿ ಆಗಿದೆ. ಅವಳು ಹೇಳ್ತಾಳೆ, ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾಳೆ. ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತ ಮನಮೋಹನ್ ಸಿಂಗ್ ಯಾಸೀನ್ ಮಲಿಕ್ನಂತ ಉಗ್ರಗಾಮಿಯ ಜೊತೆಗೆ ಕುಳಿತು ಮೀಟಿಂಗ್ ಅನ್ನು ಮಾಡ್ತಾರೆ. ಈ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಯಾರೋ ಒಬ್ಬಳು ಚಿನ್ನದ ಸ್ಮಗ್ಲಿಂಗ್ ಅನ್ನು ಮಾಡಿದಂತ ಗೋಲ್ಡ್ ಸ್ಮಗ್ಲರ್ಗೆ 40 ಲಕ್ಷ ರೂಪಾಯಿ ಪಾವತಿ ಮಾಡಿದಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇಡಿ ಅವರು ರೈಡ್ ಮಾಡಿದ್ದಾರೆ ಮೊನ್ನೆ. ಇವರೆಲ್ಲ ಸೇರಿ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಅನ್ನುವಂತ ಪಟ್ಟವನ್ನು ಕಟ್ತಾರೆ. ಅರೆ, ಈ ವೇದಿಕೆಯ ಮೂಲಕ ಹೇಳ್ತೀವಿ, ಈ ಸಭೆಯಲ್ಲಿರುವಂತಹ ಬಹುಶಃ 40% ಕಾರ್ಯಕರ್ತರೆಲ್ಲರೂ ಕೂಡ ರೌಡಿ ಶೀಟರ್ಗಳಿದ್ದೀವಿ ನಾವು. ನನ್ನನ್ನು ಸೇರಿದ ಹಾಗೆ ನಾವೆಲ್ಲರೂ ಕೂಡ ರೌಡಿ ಶೀಟರ್ಗಳು. ನಾವು ಯಾರನ್ನು ಡಕಾಯಿತಿ ಮಾಡಲಿಲ್ಲ, ಯಾರನ್ನ ಕತ್ತಿಗೋ ಚಾಕು ಇಟ್ಟು ಯಾರನ್ನು ಲೂಟಿ ಮಾಡಲಿಲ್ಲ, ಯಾರದೋ ಮನೆಯ ಕೊಟ್ಟಿಗೆಗೆ ನುಗ್ಗಿ ಗೋವುಗಳನ್ನು ಅಪಹರಣ ಮಾಡಲಿಲ್ಲ. ಕೇವಲ ಹಿಂದುತ್ವದ ಬಗ್ಗೆ ವಿಚಾರವನ್ನ ಪ್ರಚಾರ ಮಾಡಿದ್ದೇವೆ, ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದೇವೆ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವೆಲ್ಲ ರೌಡಿ ಶೀಟರ್ಗಳು. ನಾಳೆ ದಿನ ಸತ್ತರೆ ನಮ್ಮ ಹೆಸರ ಮುಂದೆ ಕೂಡ ಇದೆ ಬರೋದು, ರೌಡಿ ಶೀಟರ್ ಶ್ರೀಕಾಂತ್ ಶೆಟ್ಟಿ ಹತ್ಯೆ ಅಂತ ಬರುತ್ತೆ. ಬಿಟ್ರೆ ಅದಕ್ಕಿಂತ ಹೆಚ್ಚೇನು ಇವರು ಬರೆಯೋದಿಲ್ಲ. ನಮಗೆ ಈ ಪಟ್ಟವನ್ನು ಕಟ್ಟಿದವರು ಯಾರು? ಈ ಸರ್ಕಾರ, ಈ ಪೊಲೀಸ್ ಇಲಾಖೆ. ಹಾಗಾಗಿ ಈ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಯಾವ ನಂಬಿಕೆ ಇಲ್ಲ. ಎನ್ಐಎ ಮೂಲಕ ಇದು ತನಿಖೆ ಆಗಬೇಕು. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುಶಃ 1904ರಲ್ಲಿ ಸಾರೇ ಜಹಾಂ ಸೆ ಅಚ್ಚಾ ಅನ್ನುವಂತ ಒಂದು ಪದ್ಯವನ್ನು ಬರೆದಿದ್ರು ಅಲ್ಲಮ್ಮ ಇಕ್ಬಾಲ್. ಆ ಪದ್ಯದಲ್ಲಿ ಹೇಳ್ತಾರೆ, यूनान रूस मिस्र सब मिट गए लेकिन मिटती नहीं अस्ति हमारे कुछ बात है इसमें ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಎಲ್ಲವೂ ನಾಶ ಆಯಿತು, ಆದರೆ ಹಿಂದೂ ಸಂಸ್ಕೃತಿ ಅನ್ನೋದು ನಾಶ ಆಗ್ತಾ ಇಲ್ಲ. ಸಾವಿರ ವರ್ಷದಿಂದ ಇವರು ಹೋರಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಬದುಕಿಕೊಂಡಿದ್ದಾರೆ ಇವರು ಅಂತ ಹೇಳ್ತಾರೆ. ರಷ್ಯಾ ರೂಸ್ ನಾಶ ಆಗುತ್ತೆ, ಮಿಸ್ರ ನಾಶ ಆಗುತ್ತೆ, ಈಜಿಪ್ಟ್ ನಾಶ ಆಗುತ್ತೆ, ಯುನಾನ್ ಪರ್ಷಿಯಾ ಎಲ್ಲಾ ನಾಗರಿಕತೆಗಳು ನಾಶ ಆಯಿತು. ಆದರೆ ಈ 1000 ವರ್ಷದ ಸಂಘರ್ಷ ಅದು ಇವತ್ತಿಗೂ ನಡೀತಾ ಇದೆ ಸಂಘರ್ಷ. ನಾನು ಮೊನ್ನೆ ಹೀಗೆ ಮಾತನಾಡ್ತಾ ಇರಬೇಕಿದ್ರೆ ಹೇಳಿದೆ, ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಕೇರಳದಲ್ಲಿ ಯಾವ ರೀತಿಯಲ್ಲಿ ಭಯೋತ್ಪಾದಕ ಶಕ್ತಿಗಳು ಆಳವಾಗಿ ಬೇರು ಬಿಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಇವತ್ತು ಸುಹಾಸ್ ಶೆಟ್ಟಿಯವರ ಹತ್ಯೆ. ಇದನ್ನು ಮಾಡಿರುವಂಥದ್ದು ಯಾವುದೋ ಮುಸಲ್ಮಾನ ಸಮುದಾಯ ಅಂತ ನಾನು ಹೇಳೋದಿಲ್ಲ, ಇದು ಭಯೋತ್ಪಾದಕ ಶಕ್ತಿಗಳು ಮಾಡಿರುವಂತ PFIನ ಉಗ್ರಗಾಮಿಗಳು ಮಾಡಿರುವಂತ ಒಂದು ವ್ಯಾಪಕವಾಗಿ ಜನ ಬೆಂಬಲವನ್ನು ಪಡ್ಕೊಂಡು ಮಾಡಿರುವಂತಹ ಹತ್ಯೆ ಇದು ಯಾವುದೋ ಒಂದು ಕೊಲೆಗೆ ರಿವೆಂಜ್ ಆಗಿ ಇನ್ಯಾವುದೋ ಘಟನೆಯಿಂದ ನಡೆದಿರೋದಲ್ಲ. ವ್ಯವಸ್ಥಿತವಾಗಿ ತಿಂಗಳಾನುಗಟ್ಟಲೆ ಅದನ್ನು ಪ್ಲಾನ್ ಮಾಡಿ ಅದಕ್ಕಾಗಿ ಫಂಡ್ ಅನ್ನು ತರಿಸಿಕೊಂಡು ವ್ಯಕ್ತಿಗಳನ್ನು ನೇಮಕ ಮಾಡಿ ಇಷ್ಟು ವ್ಯವಸ್ಥಿತವಾಗಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ಇದೊಂದು ಭಯೋತ್ಪಾದನಾ ಚಟುವಟಿಕೆ, ಇದೊಂದು ಆರ್ಗನೈಸ್ಡ್ ಕ್ರೈಮ್. ಇದನ್ನ UAPA ಅಡಿಯಲ್ಲಿ ಇದಕ್ಕೆ ಪ್ರಕರಣ ದಾಖಲಾಗಬೇಕಿತ್ತು. ಕರ್ನಾಟಕದಲ್ಲಾದ್ರೆ ಕೋಕಾ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು. ಆದರೆ ಇದು ಯಾವುದನ್ನು ಕೂಡ ಮಾಡದೆ ಒಂದು ಸಾಮಾನ್ಯ ಕೊಲೆ ಅನ್ನುವ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡಿದರು. ನಾನು ಇವತ್ತು ಇಲ್ಲಿ ಬರೋದಕ್ಕಿಂತ ಮೊದಲು ಒಬ್ಬರು ಪತ್ರಕರ್ತರ ಹತ್ರ ಮಾತನಾಡ್ತಾ ಇದ್ದೆ. ನಾನು ಹೇಳಿದೆ, ಅನೇಕ ಆರೋಪಗಳಿದು ನೆರೇಷನ್ ಕ್ರಿಯೇಟ್ ಮಾಡಿದ್ದಾರೆ.
ಕರಾವಳಿ ಅಂದ್ರೆ ಹಿಂದುತ್ವದ ಪ್ರಯೋಗಶಾಲೆ. ಮೊನ್ನೆ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ಅಲ್ಲೆಲ್ಲ ಮಾಮೂಲಿ, ಮಂಗಳೂರಲ್ಲಿ ಮಾಮೂಲಿ, ಅವರು ಇವರನ್ನು ಕೊಲ್ತಾರೆ, ಇವರು ಅವರನ್ನು ಕೊಲ್ತಾರೆ, ಇದೆಲ್ಲ ಆಗ್ತಾ ಇರತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, 40 ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಹೇಳಬೇಕು, ಕರಾವಳಿಯಲ್ಲಿ ಈ ರೀತಿಯ ವಾತಾವರಣ, ಈ ರೀತಿಯ ಒಂದು ಸಂದಿಗ್ಧವಾದ ವಾತಾವರಣ, ಈ ರೀತಿಯ ಕೋಮ ದ್ವೇಷದ ವಾತಾವರಣ ಹುಟ್ಟಿದ್ದು ಯಾವಾಗ ಅಂತ ಅವರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವಾಗ ಇಲ್ಲಿಯ ಯುವಕರು ಕೊಲ್ಲಿ ದೇಶಗಳಿಗೆ ವಲಸೆ ಹೋಗ್ತಾರೆ, ಅಲ್ಲಿ ಉದ್ಯೋಗವನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮುಸಲ್ಮಾನರ ಪರಿಚಯ ಆಗತ್ತೆ, ಒಂದು ಪಾನ್ ಇಸ್ಲಾಮಿಕ್ ಮೆಂಟಾಲಿಟಿಯಲ್ಲಿ ಬೆಳೆಯುತ್ತೆ. ಆ ನಂತರ ಅಲ್ಲಿಂದ ಬಂದಂತಹ ಪೆಟ್ರೋ ಡಾಲರ್ಗಳು, ಅಲ್ಲಿಂದ ಬಂದಂತಹ ವಹಾಬಿ ಚಿಂತನೆಗಳು, ಸಲಫಿ ಚಿಂತನೆಗಳು, ಇದೆಲ್ಲವೂ ಕೂಡ ಕರಾವಳಿಯ ಆ ಮುಸಲ್ಮಾನ ಯುವಕರನ್ನ ಕಟ್ಟರವಾದದ ಕಡೆಗೆ ಕೊಂಡು ಹೋಯಿತು. ಅದರ ಪರಿಣಾಮವಾಗಿ ಮೊದಲ 68ರಲ್ಲಿ ಕುದ್ರೋಳಿ ಭಾಗದಲ್ಲಿ ಗಲಭೆ ಆರಂಭ ಆಗುತ್ತೆ. 10 ವರ್ಷ ಬಿಟ್ಟು 78ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಬಂದರ್ನಲ್ಲಿ ಗಲಾಟೆ ಆರಂಭ ಆಗುತ್ತೆ, ಸುರತ್ಕಲ್ನಲ್ಲಿ ಗಲಾಟೆ, ಎಲ್ಲ ಕಡೆಗಳಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಕೋಮು ಗಲಭೆಗಳನ್ನು ಮಾಡುವ ಮೂಲಕ ಹಿಂದೂ ಸಮಾಜವನ್ನ ಕೆಣಕುವಂತಹ ಕೆಲಸವನ್ನ ಮಾಡಿದ್ರು. ಇದರ ಪರಿಣಾಮವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವ್ಯಾಪಕವಾದಂತಹ ಜನಬೆಂಬಲ ಸಿಕ್ಕಿತು. ಸಮಾಜ ತಮ್ಮ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳನ್ನು ಕಟ್ಟಿ ಬೆಳೆಸಿದ್ರು. ನಾವು ಯಾರೊಬ್ಬ ವಿರುದ್ಧ ದಾಳಿ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳನ್ನ ಕಟ್ಟಿದ್ದಲ್ಲ, ಹಿಂದೂ ಸಂಘಟನೆಗಳು ಹುಟ್ಟಿದ್ದು ಈ ಸಮಾಜದ ಸಂರಕ್ಷಣೆಗಾಗಿ. ಆ ರೀತಿಯ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆಯಿತು. ನಾವೀಗ ಶಾರದಾ ಮಂಟಪದಲ್ಲಿ ನಿಂತಿದ್ದೇವೆ. ಸುಖಾನಂದ ಶೆಟ್ಟಿ ಅವರ ಸಂದರ್ಭದಲ್ಲಿ ಇದೇ ರೀತಿ ಮಳೆ ಸುರಿತಾ ಇದೆ, ಮೆರವಣಿಗೆ ಇನ್ನೇನು ಹೊರಡಬೇಕು, ಅಷ್ಟರಲ್ಲಿ ಪೊಲೀಸ್ ಇಲಾಖೆ ಬಂದು ಹೇಳುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆಯನ್ನು ನೀವು ಹೊರಡಿಸಬಾರದು, ಮೆರವಣಿಗೆಯನ್ನು ತಡೆಯುವಂತ ಪ್ರಯತ್ನ ಆಗಿದೆ, ಮತಾಂಧ ಶಕ್ತಿಗಳು ಸೇರಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ದಾರೆ, ಕೈಯಲ್ಲಿ ಹತಾರುಗಳಿವೆ, ಮೆರವಣಿಗೆ ಮೇಲೆ ದಾಳಿಯಾಗುತ್ತೆ. ಶಾರದಾ ಉತ್ಸವದ ಮೆರವಣಿಗೆಗೆ ಭದ್ರತೆ ಕೊಡುವಂತ ಬದಲಿಗೆ ನಮ್ಮನ್ನು ಹೆದರಿಸುವಂತಹ ಕೆಲಸವನ್ನು ಅವರು ಮಾಡಿದರು. ಆದರೆ ಈ ಸಮಾಜ ಹೆದರಿ ಕುಳಿತುಕೊಳ್ಳುವಂತಹ ಸಮಾಜ ಅಲ್ಲ. ಆವತ್ತು ಯಾವ ಮತಾಂಧ ಶಕ್ತಿಗಳು ನಮಗೆ ಚಾಲೆಂಜ್ ಅನ್ನು ಹಾಕಿದ್ರು, ಸವಾಲನ್ನು ಹಾಕಿದ್ರು, ಆ ಸವಾಲನ್ನು ಸ್ವೀಕರಿಸಿ ಪೊಲೀಸರಿಗಿಂತ ಹೆಚ್ಚು ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಶಾರದಾ ಮೆರವಣಿಗೆಯನ್ನು ಮುನ್ನಡೆಸುವಂತಹ ಕೆಲಸವನ್ನ ಇದೇ ವೇದಿಕೆಯ ಮೂಲಕ ಆವತ್ತಿನ ನಮ್ಮ ಹಿರಿಯರು ಮಾಡಿದರು. ಹಾಗಾಗಿ ಆವತ್ತಿನಿಂದ ಇದು ಶಾರದಾ ಮಂಟಪ ಮಾತ್ರ ಅಲ್ಲ, ಇದಕ್ಕೆ ಇನ್ನೊಂದು ಹೆಸರಿದೆ, ಏನು, ಶಕ್ತಿ ಮಂಟಪ. ಇದು ನಾವು ಕುಳಿತಿರುವಂತದ್ದು, ಇದು ಶಕ್ತಿ ಮಂಟಪದಲ್ಲಿ ಕುಳಿತಿದ್ದೀವಿ. ನಾವು ಶಕ್ತಿಯ ಉಪಾಸನೆ ಮಾಡುವಂತಹ ಸಮಾಜದವರು. ಆವತ್ತು ಮಳೆಯ ನೀರಿಗೆ ಶಾರದಾ ಮಾತೆಯ ಮೂರ್ತಿ ನೆನೀತಾ ಇರಬೇಕಿದ್ರೆ ಒಂದು 5-6 ಜನ ಮಹಿಳೆಯರು ಸೇರಿ ಇಲ್ಲಿ ಬೆಳಕಿನವರೆಗೆ ಭಜನೆಯನ್ನು ಮಾಡಿ ಆ ಮೂರ್ತಿಯನ್ನು ಕಾಯುವಂತ ಕೆಲಸವನ್ನು ಮಾಡಿದ್ರು. ಯಾವ ಮತಾಂಧ ಶಕ್ತಿಗಳಿಗೂ ಕೂಡ ನಮ್ಮ ಸಮಾಜ ಇವತ್ತಿನವರೆಗೆ ಹೆದರಿಲ್ಲ. ಹಾಗಾಗಿ ನಾವು ಇವತ್ತಿಗೆ ಹೇಳಿದೀವಿ, ಆವತ್ತು ಸುಖಾನಂದರಾಯ್ತು, ಹೊಳಲಿ ಅನಂತು, ಕ್ಯಾಂಡಲ್ ಸಂತೋಷ್, ಪ್ರಶಾಂತ್ ಪೂಜಾರಿ, ದೀಪಕ್, ಶರತ್ ಮಡಿವಾಳ, ನರಸಿಂಹರು, ರಾಜು ಮುಗವೀರ, ನಿಮ್ಮ ಸಮಾಜದಲ್ಲಿ ಎಷ್ಟು ರಕ್ತದಾಹ ಇದೆ ಅದನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ರಕ್ತ ಈ ಹಿಂದೂ ಸಮಾಜದಲ್ಲಿ ಉಳಿಯುತ್ತೆ. ಅಷ್ಟು ಸಾಮರ್ಥ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ನಿಮ್ಮ ರಕ್ತದಾಹವನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ಉಳಿಯುವಷ್ಟು ರಕ್ತ ಈ ಹಿಂದೂ ಸಮಾಜದಲ್ಲಿದೆ. ಆದ್ರೆ ಯೋಚನೆ ಮಾಡಿ, ಬಿದ್ದಲ್ಲಿ 10 ಆಗ್ತೀವಿ, ಸತ್ತಲ್ಲಿ 1000 ಆಗ್ತೀವಿ. ಆದ್ರೆ ಈ ಎಲ್ಲ ಅವಮಾನಗಳಿಗೆ, ಈ ಎಲ್ಲ ಕೊಲೆಗಳಿಗೆ, ಕಗ್ಗೊಲೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿಯೇ ಮಾಡುತ್ತೆ. ಯಾಕಂದ್ರೆ ಈ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ. ಯಾವಾಗ ಇಡೀ ಸಮಾಜದಲ್ಲಿ ಅನ್ಯಾಯ, ಅಪಮಾನಗಳು, ಆ ದಾರುಣವಾದ ದಿನಗಳು, ಮಹಿಳೆಯರನ್ನು ಎತ್ತಾಕೊಂಡು ಹೋಗ್ತಾ ಇದ್ದಾರೆ, ಗೋವುಗಳಿಗೆ ರಕ್ಷಣೆ ಇಲ್ಲ, ಮಠ ಮಂದಿರಗಳು ಧ್ವಂಸ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಹ್ಯಾದ್ರಿ ಕೊಂಕಣ ಸೀಮೆಯ ತಾಯಿಯಂದರು ತಾಯಿ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಾತರ್ಮೆ ಮಧುಕೈಟಭೋಗ್ರ ಮಹಿಷ ಪ್ರಾಣಾಪಹಾರೋದ್ಯಮೆ ಹೇಲ ನಿರ್ಜಿತ ಧೂಮ್ರಲೋಚನವದೆ ಹೇ ಚಂಡ ಮುಂಡಾರ್ದಿನಿ ನಿಶೇಷೀಕೃತ ರಕ್ತ ಬೀಜದನುಜೆ ನಿತ್ಯ ನಿಶುಂಭಾಪಯೇ ಶುಂಭ ಧ್ವಂಸಿನಿ ಸಂಹಾರಾಶು ದುರಿತಂ ದುರ್ಗೆ ನಮಸ್ತೆ ಅಂಬಿಗೆ. ಈ ಎಲ್ಲ ರಾಕ್ಷಸರನ್ನ ವಧೆ ಮಾಡಿದಂತ ಹೇ ತಾಯಿ, ಹೇ ಚಂಡಿ ಚಾಮುಂಡಿ, ನಮಗಾಗಿ ಒಬ್ಬ ಮಹಾಪುರುಷನನ್ನ ಅನುಗ್ರಹಿಸು ಅಂತ ಕೇಳಿದಾಗ ಆ ಸಹ್ಯಾದ್ರಿಯ ಶಿಖರ ಸೂರ್ಯದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ ಅಂತ ಹೇಳಿ ಕತ್ತಿಯನ್ನ ಹಿಡಿದು ಧರ್ಮದ ರಕ್ಷಣೆಗೆ ನಿಂತಂತ ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಇದು.
ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ, ಆ ಛತ್ರಪತಿ ಶಿವಾಜಿ ಮಹಾರಾಜರ ಅನುಶಾಸನದಲ್ಲಿ ಈ ಸಮಾಜ ನಡೆಯುತ್ತೆ. ದುರ್ಬಲರ ಮೇಲೆ ನಾವು ಕೈ ಎತ್ತಲ್ಲ, ದುರ್ಬಲರ ಮೇಲೆ ನಾವು ಕೈ ಎತ್ತೋದಿಲ್ಲ. ಆದರೆ ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಜ. ಧರ್ಮಕ್ಕೆ ಧಕ್ಕೆ ಆದರೆ, ಧರ್ಮಕ್ಕೆ ಗ್ಲಾನಿಯಾದರೆ ಪ್ರತಿರೋಧದ ದಾರಿಗೂ ಕೂಡ ಈ ಸಮಾಜ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದನ್ನು ಹೇಳಿದ್ರು ಇದು ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿದ್ರು. ಇದು ಹಿಂದುತ್ವದ ಪ್ರಯೋಗಶಾಲೆ ಆಗದೇ ಇರುತ್ತಿದ್ರೆ ಇದು ಇಷ್ಟೊತ್ತಿಗೆ ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು. ಇದು ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು. ಜಯಂತ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದಾಗ ಮುಂಬಯಿಯ ಯಾರೋ ಪೊಲೀಸ್ ATS ಅಧಿಕಾರಿ ಇರಬೇಕು, ಕರೆಯನ್ನು ಮಾಡಿದ್ರಂತೆ, ನಾವು ಮಂಗಳೂರಿಗೆ ಬಂದಿದ್ದೇವೆ, ಮುಂಬೈಯಲ್ಲಿ ಒಬ್ಬ ಟೆರರಿಸ್ಟ್ ಅನ್ನು ಅರೆಸ್ಟ್ ಮಾಡಿದ್ದೀವಿ, ಅವನು ಬಾಂಬ್ ಮಾಡುವಂತ ಒಂದಷ್ಟು ವಿಧಾನವನ್ನು ನಿಮ್ಮ ಮಂಗಳೂರಿನಲ್ಲಿ ಕಲಿತುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಅದಕ್ಕಾಗಿ ಆ ಮನೆಯನ್ನು ಹುಡುಕ್ತಾ ಇದ್ದೀವಿ ಅಂತ ಜಯಂತ್ ಶೆಟ್ಟಿ ಹೇಳಿದ್ರಂತೆ. ಜಯಂತ್ ಶೆಟ್ಟಿ ಹೇಳಿದ್ರಂತೆ, ಈ ಹೊತ್ತಿನಲ್ಲಿ ನೀವು ಹೋಗಬೇಡಿ, ಹೋದ್ರೆ ನೀವು ಹೊರಗೆ ಬರೋದಿಲ್ಲ, ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿದೆ, ಒಂದು ಕೆಲಸ ಮಾಡೋಣ, ರಾತ್ರಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು. ರಾತ್ರಿ ಹೊತ್ತಿನಲ್ಲಿ ಉಳ್ಳಾಲದಲ್ಲಿ, ಇದೇ ಉಳ್ಳಾಲದಲ್ಲಿ ರಾತ್ರಿ 4:30-5 ಗಂಟೆ ಹೊತ್ತಿಗೆ ಬೆಳಕಿನ ಜಾವದಲ್ಲಿ ರೈಡ್ ಮಾಡ್ತಾರೆ. ಒಂದು ಬಾಂಬ್ ಲ್ಯಾಬ್ ಅನ್ನು ಪತ್ತೆ ಹಚ್ತಾರೆ. ಅದಾದ ಬಳಿಕ ಮುಕ್ಕಚ್ಚೇರಿ, ಅದಾದ ಬಳಿಕ ಚೆಂಬುಗುಡ್ಡೆ, ಅದಾದ ಬಳಿಕ ಸುಭಾಸ ನಗರ, ವಾಮಂಜೂರು, ಅತ್ತಾವರ 5-6 ಕಡೆಗಳಲ್ಲಿ ಇಂಡಿಯನ್ ಮುಜಾಹಿದ್ನವರು ಬಾಂಬ್ ಮಾಡುವಂತ ಫ್ಯಾಕ್ಟರಿಗಳನ್ನ, ಬಾಂಬ್ ಮಾಡುವಂತ ಒಂದಷ್ಟು ವ್ಯವಸ್ಥೆಯನ್ನ ಈ ಮಂಗಳೂರಿನಲ್ಲಿ ಮಾಡಿಕೊಂಡಿದ್ರು. 2 ದಿನ ಮೊದಲಾಗಿ ಬರ್ತಾ ಇದ್ರೆ ಯಾಸಿನ್ ಭಟ್ಕಳ್, ರಿಯಾಜ್ ಭಟ್ಕಳ್ ಎಲ್ಲರೂ ಕೂಡ ನಮ್ಮ ಮಂಗಳೂರಲ್ಲಿ ಅರೆಸ್ಟ್ ಆಗ್ತಾ ಇದ್ರು. ಆ ರೀತಿಯ ವಾತಾವರಣ ಇಲ್ಲಿತ್ತು. ಇವತ್ತು ಯಾರೊಬ್ಬ ಭಯೋತ್ಪಾದಕರ ಮುಖವಾಣಿ ಇದೆ, ಒಂದು ಕನ್ನಡ ಪತ್ರಿಕೆ, ಅವನ ಫ್ಯಾಮಿಲಿಯ ಒಬ್ಬಳೆ ಹೆಣ್ಣು ಮಗಳು ಎಲ್ಲೋ ISIS ಟೆರರಿಸ್ಟ್ ಆಗಿದ್ದಾಳೆ ಅಂತ ಇತ್ತೀಚೆಗೆ ಬಹಳ ಒಂದು ಸುದ್ದಿ ಆಯ್ತು. ದೀಪ್ತಿ ಮಾರ್ಲಾ ಅಂತ ಆಕೆ ಹೆಸರು, ಈಗ ಮರಿಯಂ ಆಗಿದ್ದಾಳೆ. ಲವ್ ಜಿಹಾದ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅವಳ ಹೆಸರು ದೀಪ್ತಿ ಮಾರ್ಲಾ, ಈಗ ಮರಿಯಂ, ಭಯೋತ್ಪಾದಕಿ. ಪಂಜಿ ಮೊಗೇರ್ನಲ್ಲಿ ಆಯೇಷಾ, ಮೂಲದ ಹೆಸರೇನೋ ಆಶಾ, ಆಶಾಳಿಂದ ಆಯೇಷಾ, ಅಲ್ಲಿಂದ ಹುಂಕಾರ್ ಬಾಂಬ್ ಬ್ಲಾಸ್ಟ್ಗೆ ಅವಳಿಂದ 32 ಅಕೌಂಟ್, ಬೀಡಿ ಸುತ್ತುವಂತ ಹೆಣ್ಣು ಮಗಳ ಹೆಸರಲ್ಲಿ 32 ಅಕೌಂಟ್, ಎಲ್ಲ ಕಡೆಗೆ ಟೆರರ್ ಫಂಡ್ಗಳನ್ನು ಮಾಡೋದು. ಈ ರೀತಿಯಾಗಿ ಇಡೀ ಕರಾವಳಿ ಭಾಗದಲ್ಲಿ ಭಯೋತ್ಪಾದನೆ ನೆಟ್ವರ್ಕ್ ಅನ್ನು ಮಾಡುವ ಮೂಲಕ ಆ ಭಯೋತ್ಪಾದಕರಿಗೆ ಧಕ್ಕೆ ಆಗತಕ್ಕಂತ ಹಿಂದೂ ಸಂಘಟನೆ ಮುಖಂಡರನ್ನ ಹತ್ಯೆ ಮಾಡುವುದಕ್ಕಾಗಿ ವಿದೇಶದಿಂದ ಹವಾಲದ ಹಣವನ್ನು ತರಿಸಿ, ಕೇರಳ ಮಲಬಾರ್ ಭಾಗದಿಂದ ಅದಕ್ಕಾಗಿ ಹಂತಕರನ್ನು ತರಿಸಿ ಈ ಭಾಗದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಉರುಳಿಸಿದ್ರು ಅವರು. ಆದರೆ ಹೆಮ್ಮೆ ಇದೆ, ಇವತ್ತಿಗೂ ನನ್ನ ಅನೇಕ ಕಾರ್ಯಕರ್ತರು ಈ ಭಾಗದಲ್ಲಿದ್ದಾರೆ. ಎಲ್ಲೋ ಬೈಕಲ್ಲಿ ಓಡಾಡೋಡು, ಯಾವ ಭದ್ರತೆ ಇಲ್ಲ, ಆದರೆ ಹೆಮ್ಮೆಯಿಂದ ತಲೆಯ ಮೇಲೆ ಆ ಕೇಸರಿಯನ್ನು ಧರಿಸಿಕೊಂಡು ಇವತ್ತಿಗೂ ಸಿಂಹಗಳಾಗಿ ಗರ್ಜಿಸ್ತಾ ತಮ್ಮ ಊರಿನಲ್ಲಿ ಹಿಂದುತ್ವದ ಪತಾಕೆಯನ್ನು ಎತ್ತಿಡ್ಕೊಂಡಿದ್ದಾರೆ. ಯಾವ ಸ್ವಾರ್ಥಕ್ಕಾಗಿನೂ ಅಲ್ಲ, ಅವರಿಗೇನು ಎಲೆಕ್ಷನ್ ನಿಲ್ಲೋದಿಕ್ಕೂ ಇಲ್ಲ, ಅವರಿಗೇನು ರಾಜಕೀಯ ಆಕಾಂಕ್ಷೆಗಳಿಲ್ಲ. ಆದರೂ ಕೂಡ ನನ್ನ ಧರ್ಮ, ನನ್ನ ದೇಶ, ನನ್ನ ಸಮಾಜ ಉಳಿಬೇಕು ಅನ್ನುವಂಥ ಕಾಳಜಿಯಿಂದ ಆ ಭಗವಧ್ವಜದ ಅಡಿಯಲ್ಲಿ ಅವರೆಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡತಕ್ಕಂಥ ಈ ಎಲ್ಲ ಆ ಹಿಂದೂ ಕಾರ್ಯಕರ್ತರ ಪರಿಣಾಮವಾಗಿ ಇವತ್ತು ಮಂಗಳೂರಾಗಿ ಉಳಿದಿದೆ. ಸುಹಾಸ್ ಶೆಟ್ಟಿ ಅವರಂತ ಅನೇಕ ಯುವಕರು ಈ ಎಲ್ಲ ಅಪಾಯಗಳನ್ನು ಮೈ ಮೇಲೆ ಎಳೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ನಾವಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಸುಹಾಸ್ ಶೆಟ್ಟಿಯ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ಅಮಾಯಕನ ಯುವಕರ ಹತ್ಯೆ ಈ ನೆಲದಲ್ಲಿ ಆಗಬಾರದು. ಯಾವುದೇ ತಂದೆ ತಾಯಿ ಈ ರೀತಿಯ ವೇದಿಕೆಯಲ್ಲಿ ಮುಖವನ್ನ ಈ ರೀತಿ ದುಃಖದಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಾರದು. ಅದಕ್ಕಾಗಿ ಇದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕಬೇಕು. ಆ ಉತ್ತರವನ್ನ ಕಂಡುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. PFI ಉಗ್ರಗಾಮಿ ಸಂಘಟನೆಯ ಬಗ್ಗೆ ನಾವೆಲ್ಲ ಈ ಹಿಂದೆ ಬಹಳ ಅದನ್ನ ಒಂದು ರೀತಿಯಲ್ಲಿ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆವು, PFI ಅಂದ್ರೆ ಏನು ಅಂತ. ಆದರೆ 1906ರಲ್ಲಿ ಮುಸ್ಲಿಂ ಲೀಗಿನ ರಚನೆ ಆಗತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ರಚನೆ ಆಗತ್ತೆ. 1947ಕ್ಕೆ ಉತ್ತರದಲ್ಲಿ ಒಂದು ಭಾಗವನ್ನ ಭಾರತದಿಂದ ಪ್ರತ್ಯೇಕ ಮಾಡಿ ಒಂದು ಇಸ್ಲಾಮಿಕ್ ಸ್ಟೇಟ್ ಅನ್ನು ಮಾಡ್ತಾರೆ. ಅದನ್ನೇ ಇವತ್ತು ಪಾಕಿಸ್ತಾನ ಅಂತ ಕರಿತೀವಿ ನಾವು. ಆದರೆ 2006ರಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಚನೆ ಆಗತ್ತೆ. ತಮಿಳುನಾಡಿನ ಮನಿತಾ ನೀತಿ ಪಸರೈ ಅನ್ನುವಂಥ ಒಂದು ಸಂಘಟನೆ, ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ಅನ್ನುವಂಥ NDF ಇನ್ನೊಂದು ಸಂಘಟನೆ, ಯಾರು ಮರಾಡಿನಲ್ಲಿ 8 ಹಿಂದೂಗಳನ್ನ ಹತ್ಯೆಕಾಂಡ ಮಾಡಿದ್ರು ಆ NDF, ಕರ್ನಾಟಕದಲ್ಲಿ ಕರ್ನಾಟಕ ಫಾರಂ ಫಾರ್ ಡಿಗ್ನಿಟಿ ಅನ್ನುವಂಥ KFD ಅನ್ನುವಂಥ ಸಂಘಟನೆ, ಯಾರು ವಿಘ್ನೇಶ್
ಯಾರು ಸುಧೀರ್ ಅನ್ನುವಂತ ಹುಡುಗರನ್ನ ಅಪಹರಣ ಮಾಡಿ ಹತ್ಯೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಭಾಗದಲ್ಲಿ ಅನೇಕ ಕಮ್ಯುನಲ್ ಮರ್ಡರ್ಸ್ ಗಳನ್ನ ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡಿದ್ರು. AKFD ಈ 3 ಸಂಘಟನೆಗಳು ದಕ್ಷಿಣದಲ್ಲಿ ಸೇರಿದರೆ ಉತ್ತರ ಭಾರತದ ಕೆಲವು ಸಂಘಟನೆ ಸೇರಿ ಒಂದು ಭಾರತದ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ. ಹೇಳ್ತಾರೆ 2047ಕ್ಕೆ ನಾವು ಇಡೀ ಭಾರತವನ್ನು ಇಸ್ಲಾಮೀಕರಣಗೊಳಿಸ್ತೀವಿ. ಇದವರ ಘೋಷಣೆ. ಬಿಹಾರದಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಜಲಾಲುದ್ದೀನ್ ಅನ್ನೋವನನ್ನ ಅರೆಸ್ಟ್ ಮಾಡ್ತಾರೆ. ಅವನ ಮನೆಯಲ್ಲಿ ಒಂದಷ್ಟು ಕರಪತ್ರಗಳು, ಒಂದಷ್ಟು ಮ್ಯಾನುವಲ್ಸ್ಗಳು ಸಿಗ್ತವೆ. ಅದರಲ್ಲಿ ಅವರ ಕಾರ್ಯಸೂಚಿ ಇದೆ. ಅವರ ಉದ್ದೇಶ ಏನು ಅನ್ನೋದನ್ನು ಬರೆದಿದ್ರು ನೋಡಿ. ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಕೇರಳದಲ್ಲಿ ಕೂಡ PFIಗೆ ಅನೇಕ ತರಬೇತಿಗಳನ್ನು ಕೊಟ್ಟವರು ಮುಸ್ಲಿಂ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು. ಹಾಗಾಗಿ ನಾವು ಹೇಳ್ತೀವಿ, ಈ ಪ್ರಕರಣದಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಮೇಲೆ ತನಿಖೆ ಆಗಬೇಕು, ಅವನನ್ನು ತನಿಖೆಗೆ ಒಳಪಡಿಸಬೇಕು. ಈ ರೀತಿಯಾಗಿ ಇಡೀ ಕೇರಳ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ಕರಾವಳಿ ಭಾಗಕ್ಕೆಲ್ಲ ಇಟ್ಟಿದ್ದು. ನಮ್ಮ ಅನೇಕ ಯುವಕರು ಅದನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಹತ್ಯೆ ಮಾಡುವಂತ ಕೆಲಸವನ್ನು ಮಾಡಿದರು. ಇವತ್ತು ಕೂಡ ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೋರ್ಡ್ ಅನ್ನು ಮಾತ್ರ ನಾವು ಕಳಿಸಿದ್ದೀವಿ, ಬಿಟ್ರೆ ಅದರ ಕಾರ್ಯಚಟುವಟಿಕೆಗಳು ಅದೇ ರೀತಿಯಲ್ಲಿ ನಡೀತಾ ಇದೆ. ಆ ಕಾರ್ಯಚಟುವಟಿಕೆಗಳನ್ನು ಮಟ್ಟ ಹಾಕಬೇಕು ಅಂತಾದ್ರೆ ಈ ಪ್ರಕರಣವನ್ನು NIAಗೆ ಕೊಡಬೇಕು. ಮೊನ್ನೆ ನಾನು ಹೀಗೆ ಮಾತನಾಡ್ತಾ ಇರುವಾಗ ಹೇಳಿದ್ರು, ಏನು ಈ ಒಂದು ಘಟನೆ ನಡೆಯುವಂತ ಮೊದಲು ಅದು ಶಾಂತಿಗುಡ್ಡ ಇರಬಹುದು ಅಥವಾ ಕಿನ್ನಿ ಪದವು, ಈ ಭಾಗದ ಅನೇಕ ಯುವಕರಿಗೆ ಮೊದಲೇ ವಿಚಾರ ಗೊತ್ತಿದೆ. ಇದು ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೇಲಿಂದ ಮೇಲೆ ಮೆಸೇಜ್ಗಳನ್ನು ಹಾಕ್ತಾ ಇದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಆದರೆ ಸುಹಾಸ್ ಶೆಟ್ಟಿಯ ಗಾಡಿಯನ್ನು ಅಡ್ಡ ಹಾಕಿ ವಾರಕ್ಕೆ 3 ಬಾರಿ ಠಾಣೆಗೆ ಕರೆದು ಅವನ ಗಾಡಿಯನ್ನು ಚೆಕಪ್ ಮಾಡ್ತಾ ಇದ್ದಂತ, ಆ ಗಾಡಿಯಲ್ಲಿದ್ದಂತ ಆತ್ಮರಕ್ಷಣೆಗಾಗಿಟ್ಟಿದ್ದಂತ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ತಾ ಇದ್ದಂತ ಪೊಲೀಸರು ಈ ಪಾಪಿಗಳನ್ನು ಯಾಕೆ ಅವರನ್ನು ಚೆಕ್ ಮಾಡಲಿಲ್ಲ, ಅವರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ, ಇದನ್ನು ನಾವು ಕೇಳಬೇಕಲ್ವ. ಇವರು ಇಷ್ಟೊಂದು ರಾಜಾರೋಷವಾಗಿ ವಾಹನಗಳಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಬರ್ತಾರೆ, ಚೇಸ್ ಮಾಡ್ತಾರೆ. ಸಿನಿಮೀಯ ಶೈಲಿಯಲ್ಲಿ ಒಂದು ವಾಹನವನ್ನು ಅಡ್ಡಗಟ್ಟಿ ಬಹಿರಂಗವಾಗಿ ಒಬ್ಬನನ್ನ ಹತ್ಯೆ ಮಾಡ್ತಾರೆ. ಕೋಟೆ ಕಟ್ಟಿಕೊಂಡು ಜನ ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ತಾರೆ. ಏನ್ ನಡೀತಾ ಇದೆ ಕರಾವಳಿಯಲ್ಲಿ? ಈ ಘಟನೆ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಎಚ್ಚರಿಕೆ ಕರಗಂಟೆ ಆಗಿದೆ. ಇದನ್ನ ಬಹಳ ಗಂಭೀರವಾಗಿ ನಾವೆಲ್ಲರೂ ಕೂಡ ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಇವತ್ತು ಬಂದು ಸೇರಿದ್ದೇವೆ. ನಾವೊಂದು ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಸಂಕಲ್ಪ ಏನು ಅಂತ ಕೇಳಿದ್ರೆ, ಯಾರೋ ನಮ್ಮ ವಿರೋಧಿಗಳು ಸುಹಾಸ್ ಶೆಟ್ಟಿ ಇರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತನನ್ನ ನಾಳೆಯ ದಿನ ಅವನು ರೌಡಿ ಶೀಟರ್ ಆಗಿದ್ದ, ಅವನು ಗ್ಯಾಂಗ್ಸ್ಟಾರ್ ಆಗಿದ್ದ ಅನ್ನುವಂಥ ಮಾತನ್ನ ಹೇಳಬಹುದು. ಆದರೆ ನಮ್ಮ ಸಮಾಜ, ಯಾವ ಈ ಹಿಂದೂ ಸಮಾಜ ಇದೆ, ಈ ಹಿಂದೂ ಸಮಾಜ ಅವರನ್ನು ಬಲವಾಗಿ ಬೆಂಬಲಿಸಬೇಕು. ಯಾಕಂತ ಕೇಳಿದ್ರೆ ನಮ್ಮ ಮನೆಯ ಮಕ್ಕಳು ಮಾಡುವುದಕ್ಕೆ ಸಾಧ್ಯ ಇಲ್ಲದಂತ ಆ ಗೋರಕ್ಷಣೆಯ ಕೆಲಸವನ್ನ, ಆ ಮಾತೆಯಂದಿರ ರಕ್ಷಣೆಯ ಕೆಲಸವನ್ನ, ನಮ್ಮ ಧರ್ಮದ ಆ ಧಾರ್ಮಿಕ ಶ್ರದ್ಧಾ ಬಿಂದುಗಳ ರಕ್ಷಣೆಯನ್ನ ಯಾವ ಯುವಕರು ಮಾಡ್ತಾ ಇದ್ದಾರೆ, ಕನಿಷ್ಠ ಆ ಯುವಕರಿಗೆ ಬೆಂಬಲವಾಗಿ ಆದರೂ ಕೂಡ ನಿಲ್ಲುವಂತ ಕೆಲಸವನ್ನು ಮಾಡಬೇಕು. ಬೆಂಬಲವಾಗಿ ನಿಲ್ಲೋದಕ್ಕೆ ನಿಮಗೆ ಸಾಧ್ಯ ಇಲ್ಲದಿದ್ರೆ ಏನೂ ತೊಂದರೆ ಇಲ್ಲ, ಅವರನ್ನ ಬೈಯುವಂತ, ಅವರನ್ನು ಹೀಗೆಳೆಯುವಂತ, ಅಪಮಾನಿಸುವಂತ ಕೆಲಸವನ್ನ ನಮ್ಮ ಸಮಾಜ ಮಾಡಬಾರದು ಅನ್ನೋದು ಮಾತನ್ನು ಹೇಳ್ತಾ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ನಮ್ಮ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು. ಅತ್ತ ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನ್ನುತ್ತ ನರಳಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನ್ನುತ್ತ ನರಳಿದೆ ಅಂತ ಹೇಳ್ತಾ, ಈ ಪ್ರಕರಣವನ್ನ NIAಗೆ ವಹಿಸುವವರೆಗೆ ನಮ್ಮ ಸಮಾಜ ಒಂದು ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡೋಣ. ಆ ಹೋರಾಟದ ಮೂಲಕ ಈ ಪ್ರಕರಣದ ಹಿಂದಿರುವಂತ ಒಬ್ಬೊಬ್ಬ ಆರೋಪಿಯನ್ನು ಕೂಡ ಬಂಧಿಸಿ ಅವನನ್ನ ಆ ಕಲ್ಲಿನ ಕುಣಿಕೆಗೆ ತಲುಪಿಸುವವರೆಗೆ ನಮ್ಮ ಸಮಾಜ ವಿರಮಿಸಬಾರದು. ಈ ಹತ್ಯಾಕಾಂಡ ಏನಿದೆ ಇದು ಕರಾವಳಿಯ ಕಟ್ಟ ಕಡೆಯ ಕಗ್ಗೊಲೆ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪಾರ್ವತಿ ಪದಯೇ ಹರ 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 ಹರ. ఆయన సావుకు న్యాయ తిక్కోడు ಅಂಚೆನೆ ಮಾತಿರ್ಲ ಬಜರಂಗ ದಳದ ಕಾರ್ಯಕರ್ತಿರ್ಲ ಇಲ್ಲದ ಮಗೆಯಿಂದ ఆయన ನೆನೆಪೋಡು, ఆయన ಸಾವುకు ನ್ಯಾಯ ತಿಕ್ಕೊಡು. ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡ್ಪು ಜೀವನ್ ಪುನಃ ಎಂಕ್ಲೆಗುಂಡು
ಅಂಚಾಯಿನ ಹಿಡ್ದ ಅವರ NIAಗೆ ಕೊರಡು ತನಿಖೆನು NIA ಹಿಡ್ದು ತನಿಖೆ ಆವಡು ಮಾಧ್ಯಮದ ಪೂರ ಅಂದೇಟ್ಟು ತೂಪ ಒಂದುಲ್ಲೇರು 10 ಜನ ಆಯನ ಅಡ್ಡ ಕಟ್ಟಿದು ಆಯನ ಚಿತ್ರ ಹಿಂಸೆ ಮಲ್ತದ ಕೆರ್ತೇರು ಐಕ್ ಪರಮೇಶ್ವರ ಪೂರ ಗುಂಡೂರಾವ್ ಪಂಡೊಂದುಲ್ಲೇರು ಆಯ ರೌಡಿ ಇಂದು ಆಯ ರೌಡಿ ಅತ್ತು ಆಯ ಬಜರಂಗ ದಳದ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯ ಹಿಂದುತ್ವದ ಜೀವ ಕೊಡಿಯೇ ಆಯನ ಸಾವು ವ್ಯರ್ಥ ಅವರೇ ಬಲ್ಲಿ ಬಜರಂಗ ದಳದ ಪೂರೈಗಳ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೆ ಆಯನ ನೆತ್ತೆರಗು ಆಯನ ಸಾವುಗು ನ್ಯಾಯ ತಿಕ್ಕೊಡುಂದು NIA ಕೊರಡು ಈ ಪೊಲೀಸ್ ತಗ್ಲೇನು ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡಂದು ಅಕ್ಲೆಗೆ PFI ಬೊಕ KFT ಅಖಿಲನ ಪನ್ಲೆಕ ಚಾರ್ಜ್ ಶೀಟ್ ರೆಡಿ ಆವು ಅಂಚಾಯಿನ ಹಿಡ್ದವರ NIAಗೆ ಕೊರಡು ಈ ತನಿಖೆ ಮಾತೆರಡಲ್ಲ ಮಾತ ಸೇರ್ನೆ ಜನಕ್ಲಿಲ್ಲ ಎನ್ ಕೈ ಮುಗಿದು ಧನ್ಯವಾದ ಬಂಡೋದಿಲ್ಲ ಎನ್ನ ಮಗನ ಸಾವು ನ್ಯಾಯ ತಿಕ್ಕು ನಟನಿಗಳು ಹೋರಾಟ ಮಾಡಿಕೊಡುದು बोलो भारत माता की बोलो भारत माता की बोलो भारत माता की वंदे 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 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀಯುತ HK ಪುರುಷೋತ್ತಮ್ ಇವರಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುಭಾಷ್ ಶೆಟ್ಟಿ ಅನನ್ಯ ಹಿಂದೂ ಸಂಘಟನೆಯ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಭಾರತೀಯ ಜನತಾ ಪಾರ್ಟಿ, ಅಖಿಲ ಭಾರತೀಯ ವಿದ್ಯಾಲಯ ಪ್ರಮುಖರುಗಳಿಗೆ, ಹಿಂದೂ ಸಮಾಜದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಆರಕ್ಷಕರಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದಯವಿಟ್ಟು ಎಲ್ಲರೂ ಹೋಗುವಾಗ ಶಾಂತ ರೀತಿಯಿಂದ ನಮ್ಮ ಒತ್ತಾಯ NIAಗೆ ಇವತ್ತಿನ ಕಾರ್ಯಕ್ರಮ ದಯವಿಟ್ಟು ಯಶಸ್ವಿಯಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ, SCBA, SCBA, ECBA. ಕಲಾ ವಿಭಾಗ, HPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.